ಇವತ್ತಿನ ನಿಮ್ಮನ್ನು ಕರೆಸಿದಂತಹ ಉದ್ದೇಶ ಏನೆಂಬುದಾಗಿ ಸ್ಪಷ್ಟವಾಗಿ ಹೇಳಿದರು. ಕಳೆದ 2 ಹಬ್ಬಗಳು, ಒಂದು ಶ್ರೀಕೃಷ್ಣ ಜನ್ಮಾಷ್ಟಮಿ ಹಾಗೂ ಗಣೇಶೋತ್ಸವದ ಸಂದರ್ಭದಲ್ಲಿ ಧಾರ್ಮಿಕ ಹಾಗೂ ಸಾಂಸ್ಕೃತಿಕ ಕಾರ್ಯಕ್ರಮಗಳಿಗೆ ಯಾವ ರೀತಿ ತೊಂದರೆ ಆಗಿದೆ ಅಂತ ನಮ್ಗೆಲ್ರಿಗೂ ಗೊತ್ತೇ ಇದೆ. ಆದರೆ ಎಷ್ಟೋ ವರ್ಷಗಳ, ಸಾವಿರಾರು ವರ್ಷಗಳ ಇತಿಹಾಸ ಇರುವಂತಹ ನಮ್ಮ ಕರಾವಳಿಯ ಭಾಗ, ಉತ್ತರ ಕನ್ನಡದಿಂದ ಹಿಡಿದು ಕಾಸರಗೋಡು ತನಕ ಯಕ್ಷಗಾನ ಆಗಲಿ, ನಾಟಕ ರಂಗಭೂಮಿ ಆಗಲಿ, ದೈವಾರಾಧನೆ ಆಗಲಿ, ಇನ್ನಿತರ ಅನೇಕ ಧಾರ್ಮಿಕ ಚೌಕಟ್ಟಿಗೆ ಒಳಪಟ್ಟಂತಹ ಅನೇಕ ಕಲೆಗಳು ನಶಿಸಿ ಹೋಗ್ತಾ ಇರುವಂತಹ ಸಂದರ್ಭದಲ್ಲಿ ಯುವ ಜನತೆ ಕೂಡ ಇಂತಹ ಕಲೆಗಳಿಗೆ ಆಕರ್ಷಿತವಾಗಿ ನಮ್ಮ ಧಾರ್ಮಿಕ ಪ್ರಜ್ಞೆ ಹಾಗೂ ಸಂಸ್ಕೃತಿ ಸಂಸ್ಕಾರದ ಪ್ರಜ್ಞೆಯ ಉಳಿವಿಗೋಸ್ಕರ ಶ್ರಮಿಸ್ತಾ ಇದ್ದಾರೆ. ಅಂಥದ್ರಲ್ಲಿ ಅದನ್ನು ಮಾಡಲಿಕ್ಕೆ ಈಗಿನ ಈ ಜಿಲ್ಲಾಡಳಿತ ನಮಗೆ ಯಾಕೆ ತೊಂದರೆ ಕೊಡ್ತಾ ಇದ್ದಾರೆ ಎಂಬುದಾಗಿ ನಮಗೆ ಅರ್ಥ ಆಗ್ತಾ ಇಲ್ಲ. ಅನೇಕ ಕಾರ್ಯಕ್ರಮಗಳು ನಿಲ್ಲುವಂತಹ ಪರಿಸ್ಥಿತಿ ಒದಗಿ ಬಂತು. ಅರ್ಧದಲ್ಲಿ ನಿಲ್ಲಿಸಿದಂತಹ ಅನೇಕ ಪ್ರಮೇಯಗಳು ನಿಮ್ಮ ಕಣ್ಣ ಮುಂದೆ ಕೂಡ ಕಾಣ್ತಾ ಇದೆ. ಅದಕ್ಕೋಸ್ಕರ ನಾವು ಮೊನ್ನೆ ಸೆಪ್ಟೆಂಬರ್ 1ನೇ ತಾರೀಕಿಗೆ ಒಂದು ಬೆಳ್ಳಂಬೆಟ್ಟು ಹಾಲ್ನಲ್ಲಿ ನಾವೊಂದು ಸಭೆ ಸೇರಿ ವಿಶ್ವ ಹಿಂದೂ ಪರಿಷತ್ ನಮಗೆ ಬಹಳ ಸಹಕಾರಿಯಾಗಿ ನಮಗೆ ಮುಂದೆ ಬಂದು ನಿಮ್ಮ ಜೊತೆ ನಾವಿದ್ದೇವೆ, ಇದಕ್ಕೋಸ್ಕರ ನಾವು ಏನಾದರೂ ಒಂದು ಶ್ರಮಿಸೋಣ ಎಂಬುದಾಗಿ ಹೇಳುವಾಗ ಎಲ್ಲ ರಂಗ ನೋಡಿ, ಫ್ಲವರ್ ಡೆಕೋರೇಷನ್ ಇಂದ ಹಿಡಿದು ವಾದ್ಯ ಬ್ಯಾಂಡ್ ಸೆಟ್ ನವರಿಂದ ಹಿಡಿದು ಎಲ್ಲ ಕ್ಯಾಟ್ರಿಂಗ್ ಇಂದ ಹಿಡಿದು ಲೈಟಿಂಗ್ಸ್, ಸೌಂಡ್ ಲೈಟಿಂಗ್ಸ್ ನವರಿಂದ ಹಿಡಿದು ಪ್ರತಿಯೊಬ್ಬರಿಗೂ ಇದು ತೊಂದರೆ ಆಗುತ್ತೆ. ಒಂದು ಸಾಂಸ್ಕೃತಿಕ ಕಾರ್ಯಕ್ರಮ ಅಂತ ಹೇಳಿದ್ರೆ ದೇವಸ್ಥಾನಗಳ ಅಡಿಯಲ್ಲಿಯೂ ಬರುತ್ತೆ ಅದು. ಅದರಲ್ಲಿ ಒಂದು ಸಾಂಸ್ಕೃತಿಕ ಕಾರ್ಯಕ್ರಮ ಮಾತ್ರ ನಿಲ್ಲುವುದಲ್ಲ, ಅದರ ಹಿಂದೆ ಬೇರೆ ಬೇರೆ ಸಂದೇವರಿಂದ ತೊಡಗಿ ಲೈಟಿಂಗ್ಸ್ ನವರು, ಸೌಂಡ್ ಸಿಸ್ಟಮ್ ನವರು, ಬೇರೆ ಬೇರೆ ರೀತಿಯಲ್ಲಿ ಅನೇಕ ಕಾಸ್ಟ್ಯೂಮ್ ನವರು, ಅನೇಕ ರೀತಿಯಲ್ಲಿ ಅನೇಕರ ಜೀವನ ಅದರಲ್ಲಿ ಸಾಕ್ತದೆ. ನಾವು ಅದನ್ನು ಯೋಚನೆ ಮಾಡಬೇಕು. ಕೇವಲ ಕಲಾವಿದರಿಗೆ ಮಾತ್ರ ಸೀಮಿತವಾದ್ದು ಇದು ಅಲ್ಲ, ಕಲಾವಿದರಿಗೂ ಸೀಮಿತವಾದ್ದು ಹೌದು. ಅದರಲ್ಲಿ ಸಾವಿರಾರು ಕುಟುಂಬಗಳು ಅವರ ಜೀವನವನ್ನು ಕಟ್ಟಿಕೊಂಡಂತಹ ಕುಟುಂಬಗಳಿವೆ. ಇದೆಲ್ಲದಕ್ಕೂ ತೊಂದರೆ ಕೊಡ್ತಾ ಇದ್ದಾರೆ. ಆದ ಕಾರಣ ಇದು ನಾವು ಹೊಸದಾಗಿ ಮೊನ್ನೆ ನಾವು ಪ್ರಾರಂಭಿಸಿದ್ದಲ್ಲ, ಎಷ್ಟೋ ವರ್ಷಗಳಿಂದ ನಡೆದುಕೊಂಡು ಬಂದಂತಹ ಪದ್ಧತಿ ಇದು. ಅದು ಉಳಿಬೇಕು, ಅದನ್ನು ಉಳಿಸಬೇಕೆಂಬುದು ನಾವೆಲ್ಲರೂ ಸೇರೋದಕ್ಕೆ ಪಣ ತೊಟ್ಟಿದ್ದೇವೆ. ಇದಕ್ಕೋಸ್ಕರ ನಾಡಿದ್ದು 9ನೇ ತಾರೀಕು ಕದ್ರಿ ಪಾರ್ಕ್ನ ಹತ್ತಿರ ಇರುವ ಗೌರಕ್ಷಣಾರ್ಥ ಹಾಲ್ನಲ್ಲಿ ನಾವೊಂದು ಜನಾಗ್ರಹ ಸಭೆ ಎಂಬುದಾಗಿ ನಾವು ಹಮ್ಮಿಕೊಂಡಿದ್ದೇವೆ ವಿಶ್ವ ಹಿಂದೂ ಪರಿಷತ್ನ ಸಹಯೋಗದೊಂದಿಗೆ. ಅದಕ್ಕಾಗಿ ಪ್ರತಿಯೊಬ್ಬರು ಕೂಡ ಇದರಿಂದ ಪ್ರಯೋಜನ ಪಡ್ಕೊಂಡವರು, ಪಡ್ಕೊಳ್ತಿರುವವರು, ಮತ್ತೆ ಯಾರೆಲ್ಲ ಇದಕ್ಕೆ ಸಂಬಂಧಪಟ್ಟವರು ಇದ್ದಾರೋ, ಸಾಂಸ್ಕೃತಿಕ ಧಾರ್ಮಿಕ ಮುಖಂಡರುಗಳು, ಮತ್ತೆ ಅದರಲ್ಲಿ ಫಲಾನುಭವಿಗಳು, ಪ್ರತಿಯೊಬ್ಬರು ಕೂಡ ಈ ಜನಾಗ್ರಹ ಸಭೆಯಲ್ಲಿ ಪಾಲ್ಗೊಂಡು ಇದನ್ನು ಚಂದ ಕಾಣಿಸಿಕೊಳ್ಳಬೇಕಾಗಿ ಈ ಮೂಲಕ ನಿಮ್ಮಲ್ಲಿ ವಿನಂತಿ ಮಾಡಿಕೊಳ್ಳಲಿಕ್ಕೋಸ್ಕರ ಪತ್ರಿಕೆ ಹಾಗೂ ದೃಶ್ಯ ಮಾಧ್ಯಮದ ಬಂಧುಗಳು ನಾವು ಕರೆಸಿದ್ದೇವೆ. ನಿಮ್ಮ ಪೂರ್ಣ ಬೆಂಬಲ ಸಹಕಾರ ನಮಗೆ ಬೇಕು. ನಮ್ಮ ಸಂಸ್ಕೃತಿ, ನಮ್ಮ ಈ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಧಾರ್ಮಿಕ ಚೌಕಟ್ಟಿನ ಒಳಗಿರುವ ಪ್ರತಿಯೊಂದು ಕೂಡ ನಮಗೆ ಉಳಿಬೇಕು. ಇವತ್ತು ಯಕ್ಷಗಾನವನ್ನು ನಿಲ್ಲಿಸಿದ್ರು, ನಾಟಕವನ್ನು ನಿಲ್ಲಿಸಿದ್ರು, ದೈವಾರಾಧನೆ ನಿಲ್ಲಿಸಿದ್ರು, ನಾಳೆ ಜಾತ್ರೆಯನ್ನು ನಿಲ್ಲಿಸ್ತಾರೆ. 10 ಗಂಟೆ ನಂತರ ಯಾವುದು ಆಗಬಾರ್ದಂತ ದೇವರ ಬಲಿಯನ್ನು ನಿಲ್ಲಿಸಬಹುದು. ಇಂತಹ ಅನೇಕ ತೊಂದರೆಗಳನ್ನು ನಮಗೆ ಕೊಡುವಂತಹ ಸಾಧ್ಯತೆಗಳಿದೆ. ಅಂಥದ್ರಲ್ಲಿ ನಾವು ಪ್ರತಿಯೊಬ್ಬರು ಕೂಡ ಇದರ ಬಗ್ಗೆ ಗಂಭೀರವಾಗಿ ಚಿಂತನೆ ಮಾಡಿ ನಮ್ಮ ಜೊತೆ ಸೇರಿ ಇದಕ್ಕೆ, ಈ ಹೋರಾಟಕ್ಕೆ ಬೆಂಬಲ ನೀಡಬೇಕಾಗಿ ಈ ಮೂಲಕ ನಿಮ್ಮನ್ನು ಕರೆಸಿದ್ದೇವೆ. ದಯವಿಟ್ಟು ತಾವುಗಳೆಲ್ಲರೂ ಸಹಕಾರ ನೀಡಬೇಕಾಗಿ ಈ ಮೂಲಕ ನಿಮ್ಮಲ್ಲಿ ವಿನಂತಿಸಿಕೊಳ್ತಾರೆ. ಏನು ಹೇಳಬೇಕು ಅದನ್ನೆಲ್ಲ ಸಚಿವರು ಹೇಳಿದ್ದಾರೆ. ಈಗಾಗಲೇ ನಿಮಗೆ ಎಲ್ಲರಿಗೂ ಗೊತ್ತಿದೆ, ನಮ್ಮ ಕಲಾರಂಗವೇ ಒಂದು ಪ್ಯಾನಿಕ್ ಆಗಿದೆ, ಕಲಾವಿದರೆಲ್ಲ ಪ್ಯಾನಿಕ್ ಆಗಿದ್ದಾರೆ. ಕೊರೋನಾ ಬರುವಾಗ ಹೇಗಾಗಿತ್ತು ಹಾಗೆ ಒಂಥರ ಇನ್ನು ನಮಗೆ ಕಾರ್ಯಕ್ರಮ ಸಿಗೋದಿಲ್ವ, ಕಾರ್ಯಕ್ರಮ ಆಗ್ತದೆ ಅಷ್ಟೇ, ಎಂಥ ಅವಸ್ಥೆ ನಮ್ಮದು ಬುಕ್ ಆಗ್ತಾ ಇಲ್ಲ. ಇಂಥ ಪರಿಸ್ಥಿತಿಗೆ ಒಂಥರ ಭಾಳ ಬೇಸರ ಆಗಿದೆ. ಜಿಲ್ಲಾಡಳಿತ ಗಮನಕ್ಕೆ ತರೋದು ನಾವು ಒಂದು ಯಕ್ಷಗಾನ ನಿಲ್ಲಿಸುವಾಗ ಕಣ್ಣಲ್ಲಿ ನೀರು ಬಂತು. ಪೊಲೀಸರು ಬಂದರು, ಯಕ್ಷಗಾನ ನಿಲ್ಲಿಸಿದರು. ಆದರೆ ವೇದಿಕೆಯ ಹಿಂದ್ಗಡೆ 4-5 ಯಕ್ಷ ಪಾತ್ರಧಾರಿಗಳು ಅಲ್ಲಿ ನಿಂತು ಅವರ ಮುಖವನ್ನು ನೋಡಬೇಕು. ಜಿಲ್ಲಾಧಿಕಾರಿ ಅವರ ಮುಖವನ್ನು ನೋಡಬೇಕು. ಅವರ ಮುಖದಲ್ಲಿ ತವಕ, ಒಂಥರ ಒಂದು ಅಳುವಿನ ಛಾಯೆ ಇತ್ತು. ಬಹಳ ಬೇಸರ ಆಯಿತು ನಮಗೆ ನೋಡುವಾಗ. ಇಂಥ ಪರಿಸ್ಥಿತಿಯು ನಮ್ಮ ತುಳುನಾಡಿಗೆ ಬಂತಲ್ಲ ಅಂತ ಬಹಳ ಬೇಸರ ಆಯಿತು. ಇದರ ಜೊತೆಗೆ ಎಷ್ಟೋ ಕುಟುಂಬಗಳು ಇವತ್ತು ಅದನ್ನೇ ನೆಚ್ಚಿಕೊಂಡಿರುವ ಕುಟುಂಬಗಳು ಸಾಕಷ್ಟಿದೆ. ಸಸ್ಯಣ್ಣ ಹೇಳಿದಾಗೆ ಕಲಾವಿದರು ಮಾತ್ರ ಅಲ್ಲ, ಅದರ ಹಿಂದ್ಗಡೆ ಎಲ್ಲ ಲೈಟಿಂಗ್ ವ್ಯವಸ್ಥೆ ಆಗಲಿ, ಜನರೇಟರ್ ವ್ಯವಸ್ಥೆ ಆಗಲಿ, ಬೆಳಕಿನ ವ್ಯವಸ್ಥೆ ಆಗಲಿ, ಎಲ್ಲ ಅದೊಂದು ನಮ್ಮದು ಒಂದು ಸಂಕೋಲೆ ಇದ್ದಾಗೆ. ಅವರಿಲ್ಲದೆ ನಾವಿಲ್ಲ, ನಾವಿಲ್ಲದೆ ಅವರಿಲ್ಲ. ಅಂಥ ಸ್ಥಿತಿಯಲ್ಲಿ ಯಕ್ಷಗಾನ, ಕೋಲ, ಇನ್ನು ಜಾತ್ರೆಗಳು ಸಸ್ಯನ ಹೇಳಿದಾಗೆ
ಬಹುಶಃ ನಮಗೆ ಭಾಳ ಒಂದು ಆತಂಕ ಕಾಡ್ತಾ ಇದೆ ಈಗ. ಕರಾವಳಿ ಅಂದರೆ ಒಂದು ಆತಂಕ ಇದಿರಲಿಲ್ಲ ನಮ್ಮದು. ಎಷ್ಟೋ ವರ್ಷ ಆಯಿತು ನಾವು ಆರಾಮದಲ್ಲಿ ನಮ್ಮ ಸಾಂಸ್ಕೃತಿಕ ಏನಿದೆ ಏನೆಲ್ಲ ಇದೆ ಅದನ್ನು ನಾವು ಆರಾಮದಲ್ಲಿ ಪ್ರದರ್ಶನ ಮಾಡ್ತಾ ಇದ್ವು. ಯಕ್ಷಗಾನ ಆಗಲಿ, ನಾಟಕ ಆಗಲಿ, ಇತರ ಸಾಂಸ್ಕೃತಿಕ ಕಾರ್ಯಕ್ರಮಗಳಾಗಲಿ ನಮಗೇನು ತೊಂದರೆ ಬರಲಿಲ್ಲ. ನಮ್ಮವರು ಅಷ್ಟು ಪ್ರೀತಿಯಿಂದ ನಮ್ಮನ್ನು ಕರೀತಿದ್ರು. ಒಳ್ಳೆಯ ಕೆಲಸಕ್ಕೆ ನಮ್ಮನ್ನು ಇನ್ ಏಡ್ ಆಫ್ ಸಮಥಿಂಗ್, ಯಾವುದಾದ್ರೂ ಒಂದು ಒಳ್ಳೆಯ ಶಾಲೆಯ ದೇವಸ್ಥಾನ ಆಗಬೇಕಾದ್ರೆ ಯಕ್ಷಗಾನ ನಾಟಕವನ್ನು ಹಮ್ಮಿಕೊಳ್ಬೇಕು. ಇನ್ನು ಅದು ಸಹ ನಮಗೆ ಭಾಳ ಕಷ್ಟ ಅಂತ ಕಾಣ್ತದೆ. ಜಿಲ್ಲಾಡಳಿತ, ಸರ್ಕಾರ ಇದನ್ನು ಗಮನಿಸಬೇಕು. ಕಾನೂನು ರೀತಿಯಲ್ಲಿ ನೀವು ಹೇಳೋದು ಕರೆಕ್ಟ್ ಆದರೂ ಅದು ಮೊದಲೇ ಇತ್ತು, ಸ್ವಲ್ಪ ಸಡಿಲಗೊಳಿಸಿ ಕಲಾವಿದರಿಗೆ ಬೇಕಾಗಿ ನಮ್ಮ ಕರಾವಳಿಯ ಒಂದು ಸಾಂಸ್ಕೃತಿಕ ಲೋಕವನ್ನೇ ಒಂದು ಅಂಗಡಿಯನ್ನೇ ಬಂದ್ ಮಾಡಿದ ಹಾಗೆ. ದಯವಿಟ್ಟು ಮೊನ್ನೆ ಸುಬ್ರಹ್ಮಣ್ಯ ದೇವಸ್ಥಾನದಲ್ಲಿ ಒಂದು ನಾಟಕ ಇತ್ತು, 4 ಸೀನ್ ಆಗಿತ್ತು. 4 ಸೀನಲ್ಲಿ ಪೊಲೀಸ್ ಬಂದರು, ಲೈಟ್ ಆಫ್ ಆಯಿತು. ಇಂತಹ ಪರಿಸ್ಥಿತಿ ಬಂತಲ್ಲ ಅಂತ ಎಲ್ಲ ಕಲಾವಿದರು ಅಲ್ಲಿ ಬಂದ ನಾಡ ಪೊಲೀಸ್ ಬರ್ತಾರೆ ಅಂದ ಛ ಇಂಥ ಒಂದು ಸ್ಥಿತಿ ಬರ್ತದಂತ ನಾವು ನಮ್ಮ ಕನಸಲ್ಲೂ ಎನಿಸಲಿಲ್ಲ. ಅಂಥ ಪರಿಸ್ಥಿತಿಗೆ ನಾವು ಮುಟ್ಟಿದ್ದೇವೆ. ವಿಶ್ವ ಹಿಂದೂ ಪರಿಷತ್ ನಮಗೆ ಒಂದು ದೇವರಾಗಿ ಬಂದು ಕಲಾವಿದರ ಕಷ್ಟವನ್ನು ಅವರು ತಿಳ್ಕೊಂಡರು. ನಮ್ಮನ್ನೆಲ್ಲ ಒಗ್ಗಟ್ಟು ಮಾಡಿ ಸೇರಿಸಿದ್ರು. ಎಲ್ಲ ತಂಡಗಳಿಗೆ ಕೃಷ್ಣ ಇದ್ದಾರೆ, ಆಗಲಿ ಕೃಷ್ಣ ಮಂಜೇಶ್ವರ್, ಆಮೇಲೆ ಸಸ್ಯನ ಮಾಡಿದ್ದಾರೆ. ಎಲ್ಲ ಪ್ರಕಾರದ ಎಲ್ಲ ನಾಯಕರನ್ನು ತರಿಸಿ ಒಂದು ದೊಡ್ಡ ಕಾರ್ಯಕ್ರಮ ಮಾಡಬೇಕು, ಸರ್ಕಾರದ ಕಣ್ಣು ತೆರೆಯುವಂಥ ಕಾರ್ಯಕ್ರಮ ಮಾಡಬೇಕು ಅಂತ ವಿಶ್ವ ಹಿಂದೂ ಪರಿಷತ್ ನಮಗೆ ನಮ್ಮ ಕಲಾವಿದರ ಮೇಲೆ ಪ್ರೀತಿ ತೋರಿಸಿದೆ. ನಾಳೆ 9 ತಾರೀಕಿಗೆ ಎಲ್ಲರೂ ಬನ್ನಿ, ನಾವು ಬರ್ತೇವೆ. ಎಲ್ಲ ಕಲಾವಿದರನ್ನು ಸೇರಿಸಿಕೊಂಡು ಬರ್ತೇವೆ. ನಿಮ್ಮ ಸಹಕಾರ ಸಿಸ್ಟರ್ ಹೇಳಿದಾಗೆ ನಿಮ್ಮ ಸಹಕಾರ ನಮಗೆ ಖಂಡಿತ ಬೇಕು. ನಮ್ಮ ಕಲಾವಿದರಿಗೆ ಇದರಿಂದ ಒಂದು ಸಹಾಯವಾಗುವ ರೀತಿಯಲ್ಲಿ ನಾವು ಈ ಕಾರ್ಯಕ್ರಮವನ್ನು ಮಾಡಬೇಕು. ನಿಮ್ಮೆಲ್ಲರ ಸಹಕಾರ ದೊಡ್ಡ ದೃಶ್ಯ ಮಾಧ್ಯಮ ಹಾಗೂ ಪತ್ರಿಕಾ ಮಾಧ್ಯಮದವರಿಗೆ ನಮಸ್ಕರಿಸ್ತಾ, ನಮ್ಮ ಡಾಕ್ಟರ್ ವಿಶ್ವಕ್ಕೂ ಹಾಗೆ ದೂರಸ್ಥರು ಹಾಗೆ ನಾವು ಎಲ್ಲ ಕಲಾವಿದರು ಸುಮಾರು 100 ಕಲಾವಿದರಲ್ಲಿ 80 ಕಲಾವಿದರು ಇದನ್ನೇ ನಂದಿಸಿಕೊಂಡಿದ್ದಾರೆ. 20 ಕಲಾವಿದರು ಸ್ವಂತ ಉದ್ಯೋಗ ಅಡಿಯನ್ನು ಮಾಡಿಕೊಂಡು ಜೀವನ ಕಳೀತಾ ಇದ್ದಾರೆ. ಈಗ ಈ ಒಂದು ದೊಡ್ಡ ಸಮಸ್ಯೆ ನಮಗೆ ಬಂದು ಒದಗಿದೆ. ಡಾಕ್ಟರ್ ಹೇಳಿದ್ದಾರೆ, ನಮಗೆ ನಮ್ಮ ಒಂದು ನಾಟಕ ತಂಡದವರಿಗೆ ಅಲ್ಲಿವರೆಗೆ ನಾಟಕದಲ್ಲಿ ಕಲಿಸಿದ್ದು 2 ಸೌಂಡ್ ಇರಬೇಕು, 2 ಬಾಕ್ಸ್ ಇದ್ದರೆ ಮಾತ್ರ ನಾಟಕ ಮಾಡಬೇಕಂತ ಹೇಳಿ ನಾವು ನಾಟಕಕ್ಕೆ ಕಲಾವಿದರು ಹೋಗುವ ಮೊದಲು ನಮ್ಮ ಈ ಬ್ಯಾಕ್ ಸ್ಟೇಜ್ನವರು ಅಂದರೆ ಇಷ್ಟೇ ಲೈಟ್ ಹಾಕುವವರು, ಸೆಟ್ಟಿಂಗ್ನವರೆಲ್ಲ ಹೋಗ್ತೇವೆ. ಹೋಗಿ ನಾಟಕ ಮಾಡಲಿಕ್ಕೆ ಆಗುವುದಿಲ್ಲ. 2 ಸೌಂಡ್ಸಲ್ಲಿ ನಾಟಕ ಮಾಡುವ ಸಾಧ್ಯವಿಲ್ಲ. ಯಾಕಂದರೆ ಸಾಧಾರಣ 1,500 ಜನ ಕೂತ್ಕೊಳ್ಳುವಾಗ ನಾನು 2 ಎದುರು ಕಡೆ ಹಾಕಿದರೆ ಹಿಂದಿನವರಿಗೆ ಕೇಳುವ ಇದು ಬರುವುದಿಲ್ಲ, ಕೇಳುವುದೇ ಇಲ್ಲ. ಆದ್ದರಿಂದ ಪೊಲೀಸ್ನವರು ಅಲ್ಲೇ ಬಂದು ನಿಂತು ನಮಗೆ ಆಗಲಿಕ್ಕಿಲ್ಲ, ನಮಗೆ ನಮ್ಮ ಮೇಲಾಧಿಕಾರಿಗಳು ಹೀಗೆ ಡೈರೆಕ್ಷನ್ ಕೊಟ್ಟಿದ್ದಾರೆ, ಅದರ ಮುಖಾಂತರ ಮಾಡಬೇಕು, ಇಲ್ಲ ನಮಗೆ ತೊಂದರೆ ಆಗ್ತದೆ. ಅಲ್ಲಿ ಹೋದೆವು, ನಾಟಕ ಮಾಡಿದರು, ಮಾಡಲಿಕ್ಕೆ ಆಗಲಿಲ್ಲ, ಬಂದಾಗ ನಾವು ಇಲ್ಲಿಂದ ಅಲ್ಲಿಗೆ ಹೋಗುವ ಖರ್ಚು ಯಾವುದು ಅವರಿಗೆ ಕೊಡುವುದಿಲ್ಲ, ಯಾರು ಸಂಘಟಕರು ಕೊಡಲಿಕ್ಕೆ ಒಪ್ಪುವುದಿಲ್ಲ. ಯಾಕಂದ್ರೆ ನೀವು ನಾಟಕ ಮಾಡಲಿಲ್ಲ, ನಾವು ನಿಮಗೆ ಯಾಕೆ ಕೊಡಬೇಕು ಅಂತ. ನಮಗೆ ಹೋಗಿ ಬರಬೇಕಾದ್ರೆ ಒಂದು 15,000-20,000 ರೂಪಾಯಿ ಖಾಲಿ ಬ್ಯಾಕ್ ಸ್ಟೇಜ್ ನಮಗೆ ಸಂಬಳ ಅದು ಇದು ಅಂತ ಕೊಡಬೇಕಾಗ್ತದೆ. ಯಾವುದು ಕೊಡೋದು 5,000 ರೂಪಾಯಿ ಬಂದದಕ್ಕೆ ಕೊಟ್ಟು ಅದರ ವಿಷಯ ಅಲ್ಲ. ಹೀಗೆ ಆಗ್ತಾ ಹೋದರೆ ಅಂದರೆ ಖಂಡಿತವಾಗಿಯೂ ನಾಟಕ ಆಗಲಿ ಯಕ್ಷಗಾನ ಆಗಲಿ ಇನ್ನೂ ನವೆಂಬರ್ನಲ್ಲಿ ಯಕ್ಷಗಾನ ನಿರಂತರವಾಗಿ ಆಗ್ತಾ ಇರ್ತದೆ. ಅದು ಸಹ ಅವರ ಕಲೆಯ ಮೇರೆಗೆ ಅದನ್ನು ಬೆಳಿಗ್ಗೆವರೆಗೆ ಆಗುವುದನ್ನು 12 ಗಂಟೆವರೆಗೆ ಮಾಡಿದ್ದು. ಇನ್ನು ಅದು ಸಹ 10:30 ಗಂಟೆಗೆ ಮುಗಿಸಬೇಕಾದ್ರೆ ಯಕ್ಷಗಾನವನ್ನು 4 ಗಂಟೆಗೆ ಶುರು ಮಾಡುವ ಪ್ರಮೇಯ ಬರ್ಬೋದು. ಹಾಗಿರುವಾಗ ಇದಕ್ಕಿನ ವಿಶ್ವ ಹಿಂದೂ ಪರಿಷತ್ನವರು ನಮ್ಮ ಈ ಕಷ್ಟಗಳನ್ನು ಅರಿತು ನಮ್ಮ ಒಂದು ಮುಂದಾಳತ್ವವನ್ನು ವಹಿಸಿಕೊಂಡು ಈ ಒಂದು ದೊಡ್ಡ ನಮ್ಮ ಸಮಸ್ಯೆಗೆ ಪರಿಹಾರ ಹುಡುಕೋಣ ಅಂತ ಹೇಳಿಕೊಂಡು ನಮ್ಮನ್ನೆಲ್ಲರನ್ನು ಒಟ್ಟು ಮಾಡಿ ನಾವು 9 ಗಂಟೆಗೆ 9 ತಾರೀಕಿಗೆ ಗೋರಕ್ಷಕನಾಥ ಕದ್ರಿ DR ಪಾರ್ಕ್ನ ಹತ್ರ ಇದೆ, ಅಲ್ಲಿ ಬಂದು ನಾವೆಲ್ಲ ಸೇರಿಕೊಳ್ತೇವೆ. ನೀವು ನಮಗೆ ಮುಂಚೆ ಸಹ ನಮಗೆ ತುಂಬ ನಮ್ಮ ಪತ್ರಿಕಾ ಮಾಧ್ಯಮವಾಗಿ ದೃಶ್ಯ ಮಾಧ್ಯಮ ನಮಗೆ ನಾವು ನೀವು ಅಣ್ಣ ತಮ್ಮಂದಿರಿದ್ದಾಗಿ ನೀವು ನಮಗೆ ಸಂಪೂರ್ಣವಾದ ಬೆಂಬಲವನ್ನು ಮುಂದೆ ಕೊಟ್ಟಿದ್ದೀರಿ. ಇನ್ನು ಮುಂದೆ ಇದನ್ನು ಕೊಟ್ಟು ಎಲ್ಲರ ಗಮನ ಈ ಒಂದು ಕಾರ್ಯಕ್ರಮಕ್ಕೆ ಬರುವ ಹಾಗೆ ನಿಮ್ಮ
ದೃಶ್ಯ ಮಾಧ್ಯಮದಲ್ಲಿ ಪತ್ರಿಕೆ ಬಲವಾಗಿ ಮಾಡಬೇಕಂತ ನಿಮ್ಮ ನನ್ನ ಎಲ್ಲರಿಗೂ ಒಂದನೇ ಸಹ ನನ್ನ ಎರಡು ಮಾತನ್ನು ಮಾಧ್ಯಮದಲ್ಲಿ ನಮಸ್ಕಾರ. ನಿಮಗೆ ಆಲ್ರೆಡಿ ತಿಳಿದಿದೆ, ನಾವು ಆಗಸ್ಟ್ 21 ಒಂದು ಪ್ರೆಸ್ ಮೀಟ್ ಮಾಡಿ ಸೌಂಡನ್ನು ಕೊಡುವುದಿಲ್ಲ, ಸಾರ್ವಜನಿಕ ಫಂಕ್ಷನ್ ಸೌಂಡನ್ನು ಕೊಡುವುದಿಲ್ಲ ಅಂತ ಅನೌನ್ಸ್ ಮಾಡಿದ್ದೆವು. ಆದರೂ ನಾವು ಒಂದು 3 ದಿವಸ ಪ್ರತಿಭಟನೆ ಮಾಡುವಾಗ ನಮಗೆ MLA ಆಗಿರ್ಬೋದು, MP ಆಗಿರ್ಬೋದು ಎಲ್ಲರೂ ನಮ್ಮ ನೀವು ಪ್ರತಿಭಟನೆಯನ್ನು ಹಿಂದೆತೆಗೆಯಿರಿ, ಸಾರ್ವಜನಿಕವಾಗಿ ತುಂಬ ತೊಂದರೆ ಆಗ್ತದೆ ಅಂತ ಹೇಳಿದ್ದು. ಅದೇ ರೀತಿ ನಮಗೆ ಕೂಡ ಕೆಲವು ಶಿಕ್ಷಣ ಸಂಸ್ಥೆ ಆಗಿರ್ಬೋದು, ಸಂಘ ಸಂಸ್ಥೆ ಆಗಿರ್ಬೋದು ನಮಗೆ ಮನವಿಯನ್ನು ಕೊಟ್ಟು ಫೋನ್ ಮಾಡಿದ್ರು, ನಮಗೆ ತುಂಬ ತೊಂದರೆ ಆಗ್ತದೆ ತೆಗೆಯಿರಿ ಅಂತ. ಅದ ನಂತರ ನಾವು ಒಂದು ಸ್ಪೀಕರ್ಸ್ ಆಗಿ ಕೂಡ ಮನವಿಯನ್ನು ಕೊಡುವಾಗ ಹೇಳಿದ್ರು, ಇಲ್ಲ ನಿಮಗೆ ಏನು ತೊಂದರೆ ಆಗದಾಗ ನಾವು ನೋಡ್ತೇವೆ, ನಿಮ್ಮ ಸೌಂಡು ಸೀಸಾಗಿ ನೋಡ್ತೇವೆ, ಈ ಒಂದು ಜಿಲ್ಲೆಗೆ ಏನಾದರೂ ಉಡುಪಿಗೆ ಹೋಮ್ ಮಿನಿಸ್ಟರ್ ಬರ್ತಾರೆ, ಅವರನ್ನು ಕೂಡ ಮೀಟ್ ಆಗಿ ಅಂತ ಅವರಿಗೆ ಕೂಡ ನಾವು ಮನವಿ ಕೊಡೋದು. ಅವರು ಹೇಳಿದ್ರು, ನಿಮ್ಗೆ ಏನು ತೊಂದರೆದಾಗಿ ನಾವು ನೋಡ್ತೇವೆ, ಆದರೆ 10 ಗಂಟೆಗೆ ನೀವು ಸೌಂಡನ್ನು ಬಂದ್ ಮಾಡಿ, ಅದು ಕೂಡ ನಿಮ್ಮ ಸೌಂಡನ್ನು ನಾವು ಸೀಸ್ ಮಾಡೋದಿಲ್ಲ. 10 ಗಂಟೆಗೆ ಒಂದ್ಸಲ ಬಂದು ನಾವು ಪೊಲೀಸ್ನವರು ವಾರ್ನಿಂಗ್ ಕೊಡ್ತಾರೆ, ವಾರ್ನಿಂಗ್ ಕೊಟ್ಟ ನಂತರ ನೀವು ಸೌಂಡನ್ನು ಆನ್ ಮಾಡಿದರೆ ಸೌಂಡನ್ನು ನಾವು ಸೀಸ್ ಮಾಡ್ತೇವೆ ಅಂತ ನಮಗೆ ಒಂದು ಭರವಸೆಯನ್ನು ಕೊಟ್ಟಿದ್ರು. ಮತ್ತು ದಕ್ಷಿಣ ಕನ್ನಡ DC ಆಗಿರ್ಬೋದು, ಕಮಿಷನರ್ ಎಷ್ಟು ಮಾತಾಡ್ತೇನೆ, ನಾವು ಮೀಟಿಂಗ್ ಮಾಡ್ತೇವೆ, ನಿಮ್ಮನ್ನು ಕೂಡ ಕರೆಯುತ್ತೆ ಅಂತ ಹೇಳಿದ್ರು ಅಲ್ಲಿ. ಆದರೆ ನಾವು ನಮ್ಮ ಪ್ರತಿಭಟನೆ ನಾವು ಹಿಂತೆಗೆದು ಹೇಗೆ ಉಂಟು ಮೊದಲೇ ಗಾಳಿ ಹೋಗಿ ಶುರು ಮಾಡಿದ್ರು. ಆದರೂ ನಮ್ಮನ್ನು ಯಾವುದೇ ಮೀಟಿಂಗ್ ಕರೆಯಲಿಲ್ಲ. ನೀವು ಗೊತ್ತಿರ್ಬೋದು, ನಮ್ಮದು ಒಂದು ಮೊನ್ನೆ ಕೂಡ ಒಗ್ಗದಲ್ಲಿ ಸೌಂಡ್ ಸೀಸ್ ಮಾಡಿದ್ರು. ಅದು ಸೌಂಡ್ ಆ್ಯಕ್ಚುಲಿ ಸೀಸ್ ಪತ್ರಿಕೆಯಲ್ಲೆಲ್ಲ ಬಂದಿದ್ದು, ನಾವು 2 ಗಂಟೆ ತನಕ ಸೀಸ್ ಆಗಿ ಸೌಂಡ್ ಹಾಕಿದ್ದೆವು, ಸೀಸ್ ಆಗಿರುತ್ತೆ. ಇಲ್ಲ, ನಿಜವಾಗಿ 10-10:30 ಗಂಟೆ ತನಕ ನಾವು ಸೌಂಡ್ ಹಾಕಿದ್ದು. ಅದು ಕೂಡ ಸೌಂಡ್ ಹಾಕಿದ್ದು ನಾವಲ್ಲ, ನಾಟಕ ಗ್ರೂಪಿನ ಸೌಂಡು. ಅವರು ನಾಟಕ ಸೌಂಡಿನವರು ಎಂತ ಅಂತ ಹೇಳಿದ್ರೆ ರಾತ್ರಿ ಬಿಚ್ಚಿಕೊಂಡು ಹೋಗಿದ್ರು. ನಾವಲ್ಲಿ ಫಂಕ್ಷನ್ಗೆ ಹಾಕಿದ್ದ ಸೌಂಡನ್ನು ಮರು ದಿವಸ 2 ಗಂಟೆಗೆ ಬಂದು ಸೀಸ್ ಮಾಡಿ ಕೊಂಡೋಗಿದ್ದಾರೆ. ನಾವು ಎಷ್ಟು ಹೇಳಿದ್ರು ಕೂಡ ಸೀಸ್ ಮಾಡಿ ಕೇಸ್ ಮಾಡಿದ್ದಾರೆ. ಹಾಗಾಗಿ ನಾವು ಕೂಡ ಜಿಲ್ಲಾಡಳಿತವನ್ನು ಮನವಿ ಮಾಡುತ್ತಿದ್ದೇವೆ. ನಮಗೆ ನಾವು ಮಳೆಗಾಲದಲ್ಲಿ ಕೆಲಸ ಇರಲಿಲ್ಲ, ನಾವು ಅದಕ್ಕೋಸ್ಕರ ನಾವು ಅಷ್ಟಮಿ ಬರ್ತದೆ, ಚೌತಿ ಬರ್ತದೆ, ಇಲ್ಲಾಂದ್ರೆ ದಸರಾ ಬರ್ತದೆ ಅಂತ ನಾವು ಸೌಂಡ್ ಹೊಸ ಸೌಂಡ್ ಆಗಿರ್ಬೋದು, ಇಲ್ಲ ಹೊಸ ಮೆಟೀರಿಯಲ್ ಆಗಿರ್ಬೋದು, ನಾವು ಲೋನ್ ಮುಖಾಂತರ ತೆಗೆದುಕೊಂಡು ನಾವು ಕಾಯ್ತಾ ಇದ್ದೇವೆ. ಜಿಲ್ಲಾಡಳಿತ ನಿಲ್ಲಿಸುತ್ತಿದ್ರೆ ನಮಗೆ ಒಂದು 3 ತಿಂಗಳ ಮೊದಲೇ ಪ್ರೆಸ್ ಮೀಟ್ ಮಾಡಿ ನಾವು 10 ಗಂಟೆ ನಂತರ ಸೌಂಡ್ ಬಿಡುದಿಲ್ಲ, ದೊಡ್ಡ ದೊಡ್ಡ ಸೌಂಡ್ ಹಾಕಿ ಬಿಡುದಿಲ್ಲ ಅಂತ ಹೇಳಿದ್ರೆ ನಮ್ದು ಸದಸ್ಯರು ಲೋನ್ ಮಾಡುದು ಅಥವಾ ಸಾಲ ಮಾಡುದು ಅದು ನಿಲ್ಲಿಸಿದ್ರು, ಮಾಡ್ತಿರ್ಲಿಲ್ಲ. ಈಗ ನಾವೆಲ್ಲ ಇಕ್ಕಟ್ಟಿಗೆ ಸಿಲುಕಿದ್ದೇವೆ. ನಮ್ಮ ಹತ್ರ 1,200 ದನಿಗಳಿದ್ದಾರೆ ದುಡಿಯುವಂಥದ್ದು, ಮತ್ತೆ ನಮ್ಮ ಕಾರ್ಮಿಕರು ಒಂದು 5,000-6,000 ಕಾರ್ಮಿಕರಿದ್ದಾರೆ. ಈಗ ಎಲ್ರಿಗೂ ಕೆಲಸ ಇಲ್ಲದಾಗೆ ಆಗಿದೆ. ದಯಮಾಡಿ ನಾವು ನಾಡ್ದು 9 ತಾರೀಕಿಗೆ ಮಂಗಳವಾರ ದಿವಸ ನಾವು ಸಂಪೂರ್ಣ ಸಹಕಾರ ಕೊಟ್ಟಿದ್ದೇವೆ. ನಮ್ಮ ಸಂಸ್ಥೆಯ ಎಲ್ಲ ಸದಸ್ಯರಾಗಿರ್ಬೋದು ಮತ್ತೆ ಎಲ್ಲ ಕಾರ್ಮಿಕರು ಕೂಡ ನಾವು ಕೂಡ ಬರ್ತೇವೆ. ನಮಗೆ ನಮ್ಮ ಪತ್ರಿಕಾ ಮಾಧ್ಯಮದಿಂದ ಕೂಡ ನಮಗೆ ಸಂಪೂರ್ಣ ಸಹಕಾರ ಬೇಕಂತ ಹೇಳ್ಕೊಂಡು ನಾನು ಹೇಳ್ತೇನೆ. ಇದೊಂದು ದುರಂತವೇ ಸರಿ. ಯಾಕಂತ ಹೇಳಿದ್ರೆ ನಮಗೆ ಇರೋದೇ ಒಂದು ವರ್ಷಕ್ಕೆ 4-5 ತಿಂಗಳ ಕೆಲಸ, ಅದರಲ್ಲಿ ಕೂಡ ಈಗ ಕೆಲಸ ಮಾಡುವುದು ಆಗುವುದಿಲ್ಲದ ಪರಿಸ್ಥಿತಿ ಆಗಿರ್ಬೋದು. ಯಾಕಂತ ಹೇಳಿದ್ರೆ ನಮಗೆ ಈಗ ಆರ್ಡರ್ ತೆಗೆದುಕೊಳ್ಳಬೇಕಾ ಬೇಡವಾ ಅಂತ ಹೇಳಿ ತೊಂದರೆ ಆಗಿದೆ. ಸಾರ್ವಜನಿಕವಾಗಿ ಕಾರ್ಯಕ್ರಮವನ್ನು ಯಾವ ರೀತಿ ನಾವು ಮಾಡುವುದು ಅಂತ ಹೇಳಿ, ಯಾಕಂತ ಹೇಳಿದ್ರೆ ಮೊನ್ನೆ ದಿನಗಳಲ್ಲಿ ನಡೆದಂತಹ ಬೆಳವಣಿಗೆ ಪೂರ್ವಷ್ಟರಲ್ಲಿ ಎಲ್ಲ ಕೆಲಸ ಆಗಿದೆ ನಮ್ದು. ಆ ನಂತರ ಅಲ್ಲಿ ಬಂದು ಕೆಲಸವನ್ನು ನಿಲ್ಲಿಸಿದ್ರು. ಅಲ್ಲಿ ನಮ್ದು ಪೂರ್ತಿ ಕೆಲಸ ಆಗಿರ್ತದೆ. ನಾವು ಯಾವ ರೀತಿ ಅಲ್ಲಿ ಮುಂದಿನ ಕೆಲಸ ತೆಗೊಳ್ಬೇಕಂತ ಹೇಳಿದ್ರೆ ನಮ್ಗೆ ಕಷ್ಟಕರವಾಗಿದೆ. ಯಾಕಂತ ಹೇಳಿದ್ರೆ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಸುಮಾರು 700-750 ಸದಸ್ಯರಿದ್ದಾರೆ. ಒಂದು 20-25 ಸಾವಿರ ಕಾರ್ಮಿಕರಿದ್ದಾರೆ. ಈ ಎಲ್ಲ ಕಾರ್ಮಿಕರ ಭವಿಷ್ಯದ ಪ್ರಶ್ನೆ ಆಗಿದೆ. ಯಾಕಂತ ಹೇಳಿದ್ರೆ ನಾವು ಯಾವ ರೀತಿ ಈ 6 ತಿಂಗಳ ಕೆಲಸದಲ್ಲಿ ಯಾವ ರೀತಿ ಅವರನ್ನು ಸಾಕುವುದು ಅಂತ ಹೇಳಿದ್ರೆ ನಮ್ದು ದೊಡ್ಡ ಚಾಲೆಂಜ್ ಆಗಿ ಹೋಗಿದೆ. ಆದ್ರಿಂದ ಈ ಕಷ್ಟದ ಸಮಯದಲ್ಲಿ ವಿಶ್ವ ಹಿಂದೂ ಪರಿಷತ್ ನಮ್ಮೊಟ್ಟಿಗೆ ಬಂದಿದೆ. ನಿಜವಾಗಿಯೂ ವಿಶ್ವ ಹಿಂದೂ ಪರಿಷತ್ಗೆ ನಾವೆಲ್ಲ ಅಭಿನಂದನೆ ಹೇಳ್ತಿದ್ದೇವೆ. ನಾವು ಕಷ್ಟಕಾಲದಲ್ಲಿ ಮತ್ತು ಮಾಧ್ಯಮಗಳಲ್ಲಿ ಏನು ಹೇಳುವುದಂದರೆ, ನಾವು ನಮ್ಮ ಈ ಕಾರ್ಯಕ್ರಮಕ್ಕೆ ನಮ್ಮ ಸರ್ಕಾರದ ಉಸ್ತುವಾರಿ ಸಚಿವರು ಹಾಗೂ ನಮ್ಮ ಯುಡಿಪಾದರವರು ಅವರ ಬರ್ತಾರೆ. ಅವರಿಗೆ ನಾವು ಎಲ್ಲ ಸಮಾಲೋಚನೆ ನಾವು ಎಲ್ಲರೂ ಒಗ್ಗೂಟದಿಂದ ಸಹಕರಿಸ್ತೀವಿ. ಆದರೆ
ನಮ್ಮೆಲ್ಲ ಪ್ರತಿಭಟನೆಗೆ ಯಶಸ್ವಿ ಅಂತ ಹೇಳಿ ಹೇಳ್ಕೊಳ್ತಾ ಅದನ್ನೆಲ್ಲ ನಾವು ಮುಗಿಸ್ತೀವಿ. ಪರಿಷತ್ತು ಹಾಗೂ ತುಳುನಾಡ ಧಾರ್ಮಿಕ ಸಾಂಸ್ಕೃತಿಕ ವೈಭವ ಸಂರಕ್ಷಣಾ ಸಮಿತಿ ಜಂಟಿ ಆಶ್ರಯದಲ್ಲಿ ನಡೆಯುವಂಥ ಈ ಜನಾಗ್ರಹ ಸಭೆ ವೇದಿಕೆಯಲ್ಲಿ ಅವರವರ ಸಲಹೆ ಸೂಚನೆ ಎಲ್ಲವನ್ನೂ ನೀಡಿದ್ದಾರೆ, ಬೆಂಬಲವನ್ನು ನೀಡಿದ್ದಾರೆ, ಎಲ್ಲರೂ ನೀಡಿದ್ದಾರೆ. ನಾಳೆ 9ನೇ ತಾರೀಕು ಕದಿರಿ ಪಾರ್ಕ್ ಬಳಿ ಇರುವಂಥ ಗೌರಕ್ಷ ಜ್ಞಾನ ಮಂದಿರದಲ್ಲಿ ಬೆಳಿಗ್ಗೆ 9 ಗಂಟೆಗೆ ನಾವೆಲ್ಲರೂ ಸೇರಿ 10 ಗಂಟೆಯಿಂದ 1 ಗಂಟೆ ತನಕ ನಡೆಯುವಂಥ ಈ ಕಾರ್ಯಕ್ರಮಕ್ಕೆ ಎಲ್ಲ ಸಮಾಜ ಬಾಂಧವರು ಬಂದು ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕಾಗಿ ವಿಶ್ವ ಹಿಂದೂ ಪರಿಷತ್ತು ಮತ್ತು ಈ ಜಂಟಿ ತುಳುನಾಡ ಧಾರ್ಮಿಕ ಸಾಂಸ್ಕೃತಿಕ ವೈಭವ ಸಂರಕ್ಷಣಾ ಸಮಿತಿಯ ಪರವಾಗಿ ಎಲ್ಲರ ಹತ್ರವೂ ವಿನಂತಿಯನ್ನು ಮಾಡ್ತಾ ಇದ್ದೇವೆ. ಇದಕ್ಕೆ ತುಂಬಾ ಜನ ಸಹಕಾರ ಕೊಟ್ಟಿದ್ದಾರೆ. ಯಕ್ಷಗಾನ ಕಲಾವಿದರ ಒಕ್ಕೂಟ, ರಂಗಭೂಮಿ ಕಲಾವಿದರ ಒಕ್ಕೂಟ, ಕರಾವಳಿ ಸಂಗೀತ ಕಲಾವಿದರ ಒಕ್ಕೂಟ, ಪೋಸ್ಟಲ್ ಫುಡ್ ಕಲಾವಿದರ ಮತ್ತು ತಂತ್ರಜ್ಞಾನ ಸಹಕಾರಿ ಒಕ್ಕೂಟ, ಧ್ವನಿವರ್ಧಕ ಮತ್ತು ದೀಪಾಲಂಕಾರ ಜಿಲ್ಲಾ ಸಂಘ, ಫ್ಲವರ್ ಡೆಕೋರೇಷನ್ ಮಾಲಕರ ಸಂಘ, ಕೊಂಕಣಿ ನಾಟಕ ಸಭಾ, ತುಳು ನಾಟಕ ಕಲಾವಿದರ ಒಕ್ಕೂಟ, ನಾಟಕ ಸಂಗೀತ ನಿರ್ದೇಶಕ, ಕರಾವಳಿ ದೈವಾರಾಧಕರ ಮತ್ತು ದೈವನರ್ತಕರ ಒಕ್ಕೂಟ, ಜಾನಪದ ಪರಿಷತ್ತು, ದಾಖಾ ಜಿಲ್ಲೆ ಸಾಮಿಯಾನ ಮಾಲಕ ಸಂಘ, ಎಲ್ಲ ಗಣೇಶೋತ್ಸವ, ಶಾರದೋತ್ಸವ ಮತ್ತು ವಿವಿಧ ಸಂಘ ಸಂಸ್ಥೆಗಳು ನಾವು ನಿಮ್ಮೊಟ್ಟಿಗೆ ಇದ್ದೇವೆ. ಈ ಕಾರ್ಯಕ್ರಮವನ್ನು ಚಂದ ರೀತಿಯಲ್ಲಿ ಮಾಡುವಂತಿದೆ. ನಮಗೆ ಎಲ್ಲರೂ ಸಹಕಾರ ನೀಡಿದ್ದಾರೆ. 4 ದಿನ ಕಾರ್ಯಕ್ರಮ, 9ನೇ ತಾರೀಕಿನ ಕಾರ್ಯಕ್ರಮವನ್ನು ತಾವೆಲ್ಲರೂ ಸಮಯಕ್ಕೆ ಸರಿಯಾಗಿ ಬಂದು ನೀವು ಇಷ್ಟೆಲ್ಲ ನಾವು ಕಾರ್ಯಕ್ರಮ ಮಾಡಬೇಕಿದ್ರೆ ಅದರ ಪ್ರಚಾರ ಮೂಲಕ ತಿಳಿಸುವವರು ಯಾರಂತ ಕೇಳಿದರೆ ಮಾಧ್ಯಮದಲ್ಲಿ ನೀವು ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಬೆಳಿಗ್ಗೆ 10ರಿಂದ 1 ಗಂಟೆ ತನಕ ನಮ್ಮೊಟ್ಟಿಗೆ ಇದ್ದು ಸಹಕರಿಸಬೇಕಾಗಿ ವಿಶ್ವ ಹಿಂದೂ ಪರಿಷತ್ತಿನ ಪರವಾಗಿ ನಿಮ್ಮಲ್ಲಿ ವಿನಂತಿಯನ್ನು ಮಾಡ್ತಾ ಇದ್ದೇವೆ. ನೋಡಿ, ಸುಪ್ರೀಂ ಕೋರ್ಟ್ನ ಆರ್ಡರ್ ಬಂದಿದ್ದು ಈಗಲ್ಲ, 15 ವರ್ಷಕ್ಕೆ ಮುಂಚೆಯೇ ಬಂದಿದೆ. ಆದರೆ ಕರಾವಳಿಯಲ್ಲಿ ಅದಕ್ಕೆ ಯಾವುದೇ ರಿಸ್ಟ್ರಿಕ್ಷನ್ ಇರಲಿಲ್ಲ. ಯಾಕೆಂತಂದ್ರೆ ಇದು ನಮ್ಮ ಧಾರ್ಮಿಕ ಆಚರಣೆಗೆ ಒಳಪಟ್ಟಂತಹ ಕಲೆಗಳಿವೆ ಇಲ್ಲ. ಆದರೆ 2 ಗಂಟೆವರೆಗೆ ಕಾಲಮಿತಿ ಆದ್ದು ಆ ಆದೇಶವನ್ನು ಪಾಲಿಸಲಿಕ್ಕೋಸ್ಕರ ಅಲ್ಲ, ಪ್ರೇಕ್ಷಕರ ಕೊರತೆ ಮತ್ತೆ ಬಾಕಿ ವ್ಯವಹಾರಿಕವಾದ ಕೊರತೆಯಿಂದಾಗಿ ಅದನ್ನು ಅಲ್ಲಿಗೆ ನಾವು ಸೀಮಿತಗೊಳಿಸಿದ್ದೇ ಹೊರತು ಈ ಆಚರಣೆಗೆ ಯಾವುದೇ ಕಟ್ಟುಪಾಡಿಗೆ ಒಳಗಾಗಿ ನಾವು 2 ಗಂಟೆವರೆಗೆ ಕಾಲಮಿತಿಯನ್ನು ಮಾಡಿದ್ದು ಖಂಡಿತವಾಗಿ ಅಲ್ಲ. ಅಂದ್ರೆ ಈಗ ಕೆಲವು ಮೇಳಗಳು ಈಗಲೂ ಬೆಳಗಿನವರೆಗೆ ಆಡಿಸ್ತಾರೆ. ಒಂದು ವೇಳೆ ಅದೇ ಹೌದಾಗಿದ್ರೆ ಕೆಲವು ಮೇಳಗಳಿಗೆ ಮಾತ್ರ ಅವಕಾಶ ಸಿಗ್ತಾ ಇರಲಿಲ್ಲ. ಅನೇಕ ಮೇಳಗಳು ಬೆಳಗಿನವರೆಗೆ ಯಕ್ಷಗಾನ ನಡೆಸ್ತಾ ಇವೆ. ನಾಟಕವು ಅನೇಕ ಕಡೆಗಳಲ್ಲಿ ಬೆಳಗ್ಗೆವರೆಗೆ ಆಗ್ತದೆ. ಕಂಬಳ ಆಗ್ಲಿ, ಆಮೇಲೆ ಬೇರೆ ದೈವದ ಕೋಲ ಆಗ್ಲಿ ಬೆಳಗಿನವರೆಗೆಲ್ಲವೂ ನಡೆಯುತ್ತೆ. ನೋಡಿ, ಒಂದು ಸೌಂಡ್ಗಿಂತ ಜಾಸ್ತಿ ತಾಸೆಯ ಸೌಂಡ್ ಇರುತ್ತೆ. ನಾವು ಡಿಸಿಬಲ್ ಅಂತ ಹೇಳಲಿಕ್ಕೆ ಹೋದ್ರೆ ಅದಕ್ಕಿಂತ ಹೆಚ್ಚಿರುತ್ತೆ. ಅದನ್ನು ನಿಲ್ಲಿಸಬೇಕಾಗುತ್ತೆ ನಾಳೆ ಬಂತು. ಇದಕ್ಕೆ ನಾವು ಎಲ್ಲದಕ್ಕೂ ಅವಕಾಶ ಮಾಡಿಕೊಟ್ರೆ ಚೆಂಡೆ ಪೆಟ್ಟು ಮೈಕೆ ಬೇಕಾಗಿಲ್ಲ. ಚೆಂಡೆ ಪೆಟ್ಟು 2-3 ಕಿಲೋಮೀಟರ್ ವರೆಗೆ ಕೇಳುತ್ತೆ. ಈಗಂದ್ರೆ ಪ್ರಕೃತಿ, ಮೊದಲೆಲ್ಲ ಮೈಕೆ ಇರಲಿಲ್ಲ. ನೀವೇ ಹೇಳಿದ ಹಾಗೆ ನಾವು 20-30 ವರ್ಷಕ್ಕಿಂತ ಮುಂಚೆ ಹೋದ್ರೆ ಮೈಕವೇ ಇರಲಿಲ್ಲ ಯಾವುದಕ್ಕೂ. ಆದ್ರೆ ಆವಾಗ ಪ್ರಕೃತಿಯ ಒಂದು ನಮಗೆ ಅನುಕೂಲ ಕೂಡ ಇತ್ತು. ಯಾವುದೇ ವಾತಾವರಣದ ಕಲ್ಮಶ ಇರಲಿಲ್ಲ. ನಾವು ಮಾತಾಡಿದೆ 1-2-3 ಮೈಲು ದೂರ ಕೇಳ್ತಾ ಇತ್ತು. ಆ ದೃಷ್ಟಿಕೋನಕ್ಕೋಸ್ಕರ ಹಾಗಾಗಿ ಇದಕ್ಕೆ ಕಾನೂನಿನ ಚೌಕಟ್ಟಿಗೆ ಇದನ್ನು ತರಬಾರದು. ನಮ್ಮ ಈ ಧಾರ್ಮಿಕ ಸಾಂಸ್ಕೃತಿಕ ಚೌಕಟ್ಟಿಗೆ ಯಾವುದೇ ನಿಬಂಧನೆ ಬರಬಾರದು ಎಂಬುದು ನಮ್ಮ ವಿನಮ್ರ ವಿನಂತಿ. ಈ ಮೂಲಕ ಅಲ್ಲ, ಹೋರಾಟಗಳು ಮಾಡಿದ್ವಿ, ಯಾವುದೇ ಸರ್ಕಾರ ಮಾಡಿಲ್ಲ. ಅಂದ್ರೆ ಸರ್ಕಾರದ ಯಾವುದೇ ಕೈಗೊಂಬೆಗಳಾಗಿ ನಾವು ಮಾತಾಡ್ತಾ ಇಲ್ಲ ಇಲ್ಲಿ. ಈಗ ಬಂದದ್ದು ನಮಗೆ ಈ ಹಬ್ಬದಿಂದಾಗಿ, ಈಗ ಮೊನ್ನೆಯಿಂದ ಪ್ರಾರಂಭ ಆದ್ದು. ನಮಗೆ ಸೌಂಡ್ ಹೇಳ್ಕೊಂಡು ಹೋಗುವುದಾಗ್ಲಿ, 10 ಗಂಟೆ ಬಂದು ನಿಲ್ಲಿಸುವುದಾಗ್ಲಿ ನಮಗೆ ಪ್ರಾರಂಭವಾದ್ದೇ ಈಗ 2 ತಿಂಗಳಿಂದ. ಅದಕ್ಕಿಂತ ಮೊದಲು ಇರಲಿಲ್ಲ. ನಾವು ಮೊನ್ನೆ ಮೇ ತಿಂಗಳವರೆಗೆ ನಾವು ಯಕ್ಷಗಾನವನ್ನು ಮಾಡಿದ್ದೇವೆ. ಬೆಳಗಿನವರೆಗೆ ಯಕ್ಷಗಾನವನ್ನು ಮಾಡಿದ್ದೇವೆ. ಯಾವುದೇ ನಿಬಂಧನೆಗಳಿರಲಿಲ್ಲ ನಮಗೆ. ಈಗ ಶ್ರೀಕೃಷ್ಣ ಜನ್ಮಾಷ್ಟಮಿ ಹಾಗೂ ಗಣೇಶೋತ್ಸವಕ್ಕೆ ನಮಗೆ ತುಂಬಾ ತೊಂದರೆ ಆಯ್ತು. ನಮಗೆ ತೊಂದರೆ ಆದಾಗ ನಾವು ಹೇಳ್ಬೇಕಲ್ವಾ? ಹೌದು, ಜಿಲ್ಲಾಡಳಿತದ ಸೂಚನೆ ಅಂತ ನಮಗೆ ಪೊಲೀಸವರು ಬಂದು ಹೇಳುದು. ಯಾವುದೇ ಸೂಚನೆಗಳು ಬಂದಿಲ್ಲ. ಯಾರು ಮಾಡಿ ಸರ್, ಅವರಿಗೆ ಲಿಖಿತವಾಗಿ ಕೊಡುದಿಲ್ಲ. ಬೇರೆ ಎಲ್ಲೂ ಇಲ್ಲ. ಈಗ ಉಡುಪಿ ಜಿಲ್ಲೆಯಲ್ಲೂ ಕೂಡ ಬೆಳಗಿನವರೆಗೆ ಕಾರ್ಯಕ್ರಮಗಳಾಗಿದೆ. ಕೇವಲ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಮಾತ್ರ ಈ ಕಾನೂನನ್ನು ಬಳಸಬಹುದು. ಅಲ್ಲ, ಹೆಚ್ಚಿನ ಕಡೆ ಆಗಿದೆ. ಕೆಲವು ಕಡೆ 1 ಗಂಟೆ ನಿಲ್ಲಿಸಲಿಕ್ಕೂ ಸಾಕು. ನೋಡಿ, ಯಾಕೆ ಹೈಕೋರ್ಟ್ಗೆ ಮನವರಿಕೆ ಮಾಡುವಲ್ಲಿ ನಾವು ವಿಫಲರಾಗಿದ್ದೇವೆ.
ಈಗ ಕಂಬಳಕ್ಕೆ ಹಾಗೆ ಆದೇಶ ಬಂತು, ಕಂಬಳದ ವಿಷಯದಲ್ಲಿ ಹಾಗೆ ಆದೇಶ ಬಂತು. ಎಲ್ಲರೂ ಒಗ್ಗಟ್ಟಾಗಿ ಹೋಗಿ ಕಂಬಳ ಅಂದ್ರೆ ಏನು ಎಂಬುದಾಗಿ ಹೈಕೋರ್ಟಿಗೋ ಸುಪ್ರೀಂ ಕೋರ್ಟಿಗೋ ನಾವು ಹೋಗಿ ಮನವರಿಕೆ ಮಾಡಿದಾಗ ಅವರಿಗೆ ಅದರ ಬೆಲೆ ಏನೆಂಬುದಾಗಿ ಗೊತ್ತಾಯಿತು, ಅವಕಾಶ ಕೊಟ್ಟರು. ನಾವು ಅದನ್ನು ಮಾಡ್ತಾ ಇದ್ದೇವೆ. ಹೌದು, ಅದಕ್ಕೋಸ್ಕರನೇ ಈಗ ನಾಳಿನ ಜನಾಗ್ರಹ ಸಭೆ, ಅದಕ್ಕೋಸ್ಕರವೇ ನಾವು ಅದಕ್ಕೊಂದು ಕಮಿಟಿ ಎಂಬುದಾಗಿ ವಿಶ್ವ ಹಿಂದೂ ಪರಿಷತ್ನ ಮುಖಾಂತರವಾಗಿ ನಾವು ಅದನ್ನು ಮಾಡ್ತಾ ಇದ್ದೇವೆ. ಈ ಹೋರಾಟ ನಾಡ್ದಿಗೆ ಮಾತ್ರ ಸೀಮಿತವಾಗಲ್ಲ, ಎಲ್ಲರ ಮನಸ್ಸಿಗೆ ಮುಟ್ಟುವ ಹಾಗೆ ಇದು ಏನೆಂಬುದು ತಿಳಿಯಪಡಿಸುವುದು ನಮ್ಮೆಲ್ಲರ ಉದ್ದೇಶ. ಇದಕ್ಕೆ ಪರ್ಮಿಷನ್ ದೊರಕುವಲ್ಲಿವರೆಗೆ ನಾವು ಈ ಹೋರಾಟದಿಂದ ಹಿಂದೆ ಸರಿಯಲ್ಲ. ಹೌದು, ಅದಕ್ಕೆ ಸರ್ಕಾರದ ಕಣ್ತೆರೆಸುವಂತಹ ಯೋಜನೆಯೇ ನಮ್ಮದು. ನಾಡಿನ ಜನಾಗ್ರಹ ಸಭೆ ಅದಕ್ಕೆ ಉದ್ದೇಶ ಅದೇ ಅಲ್ಲ. ನಮ್ಗೆ ಗೊತ್ತಿಲ್ಲ, ಈಗ ಅವರು ಹೇಳುವಾಗ ನಿಮ್ಮಲ್ಲಿ ಒಬ್ರು ಹೇಳಿದ್ರು ಒಂದೆರಡು ಕಡೆ ನಿಲ್ಲಿಸ್ತಾರೆ ಉಡುಪಿಯಲ್ಲ ಅಂತ. ಆದ್ರೆ ಉಡುಪಿಯಲ್ಲಿ ನಾನೇ ತುಂಬಾ ಕಾರ್ಯಕ್ರಮಗಳಿಗೆ ಹೋಗಿದ್ದೇನೆ, ಲೇಟ್ ನೈಟ್ ಕಾರ್ಯಕ್ರಮಗಳಿಗೆ ಕೂಡ ಹೋಗಿದ್ದೇನೆ. ಇಲ್ಲಿ ಮಾತ್ರ ನಿಲ್ಲಿಸಿದ್ರು. ಇದು ಎಲ್ಲಿವರೆಗೆ ಬಂದಿದೆ ಅಂತ ಹೇಳಿದ್ರೆ, ಈಗ ಮುಂದೆ ನಮಗೆ ನವರಾತ್ರಿ ಬರುತ್ತೆ, ನವರಾತ್ರಿಯ ಕಾರ್ಯಕ್ರಮಗಳನ್ನು ಕೂಡ ಪೋಸ್ಟ್ಪೋನ್ ಮಾಡಿದ್ದಾರೆ, ಕೆಲವರು ಕ್ಯಾನ್ಸಲ್ ಮಾಡಿದ್ದಾರೆ. ಕೆಲವು ನಾಟಕ, ಯಕ್ಷಗಾನ, ಇನ್ನಿತರ ಅನೇಕ ಕಾರ್ಯಕ್ರಮಗಳನ್ನು, ರಾತ್ರಿಯ ಕಾರ್ಯಕ್ರಮಗಳನ್ನೇ ಕ್ಯಾನ್ಸಲ್ ಮಾಡಿದ್ದಾರೆ ಹೆದರಿ. ಕೆಲವರು ಅಲ್ಲಿವರೆಗೆ ಬಂದು ತಲುಪಿದೆ. ಹಾಗಾದ್ರೆ ಇನ್ನು ಹೇಗೆ ನಡೆಸುವುದು ಅಂತ ನಮ್ಗೆ ಅದರ ವಿಚಾರವೇ ಗೊತ್ತಿಲ್ಲ. ಯಾಕಂದ್ರೆ ನಮ್ಗೆ ನಮ್ಮ ಕಾರ್ಯಕ್ರಮಗಳಿಗೆ ಯಾವುದೇ ತೊಂದರೆ ಆಗಿಲ್ಲ, ಯಾವುದೇ ತೊಂದರೆ ಯಾರೂ ಮಾಡಿಲ್ಲ. ಯಕ್ಷಗಾನ ಕಾರ್ಯಕ್ರಮಗಳಿಗಾಗಲಿ, ನಾಟಕಕ್ಕಾಗಲಿ, ಯಾವುದೇ ಧಾರ್ಮಿಕ ಚೌಕಟ್ಟಿನ ಒಳಗಿರುವಂತಹ ಯಾವುದೇ ಕಾರ್ಯಕ್ರಮಗಳಿಗೆ ಇಷ್ಟರವರೆಗೆ ಯಾರೂ ತೊಂದರೆ ಮಾಡಲಿಲ್ಲ ಮೊನ್ನೆವರೆಗೆ. ಆ ನಂತರ ತೊಂದರೆ ಮಾಡಲಿಕ್ಕೆ ಪ್ರಾರಂಭ ಆಯ್ತು. ಇಲ್ಲ, ಅವರ ಮೇಲೆ ನಮ್ಮ ದಬ್ಬಾಳಿಕೆ ಅಲ್ಲಲ್ಲ, ನಮ್ಮ ಹೋರಾಟ ಅಲ್ಲ. ನಮಗೆ ಈಗ ಕಾನೂನನ್ನು ಅವರಿಗೆ ಮನವರಿಕೆ ಮಾಡಿ ನಮಗೆ ಪರ್ಮಿಷನ್ ಕೊಡಿಸಬೇಕೆಂಬುದಾಗಿ ಕಾನೂನಾತ್ಮಕವಾಗಿ ಹೋರಾಟ ನಮ್ಮದು. ಪೊಲೀಸರು ನಿಲ್ಲಿಸಿದ್ದಕ್ಕೆ ಅವರ ಮೇಲೆ ಪ್ರತಿಭಟನೆ ಅಲ್ಲ, ನಮ್ಮದು ಕಾನೂನಾತ್ಮಕವಾಗಿ ಹೋರಾಟ ನಮ್ಮದು. ನೋಡಿ, ನಾವು ಹಿಂದಿನಿಂದ ಬಂದಂತ ಪದ್ಧತಿಗಳಿಗೆ ವಿರೋಧ ಮಾಡಬೇಡಿ ಎಂಬುದು ನಮ್ಮ. ಈಗ ಅದಕ್ಕೆ ಒಂದು ವೇಳೆ ಮಾಡುವುದಿದ್ರೆ ನಮ್ಮ ಆಕ್ಷೇಪಗಳಿಲ್ಲ ಅದಕ್ಕೆ. ಈಗ ನಾಳೆ ನಾಡಿದ್ರಲ್ಲಿ ಈಗ ಒಂದು ಡಿಜೆ ಸೌಂಡಿನಿಂದ ಕುಡಿದು ಕುಪ್ಪಳಿಸಿ ಬೆಳಿಗ್ಗೆವರೆಗೆ ಕುಣಿತಾರೆ, ಡಿಜೆ ಹಾಕಿ ತುಂಬಾ ಜನರಿಗೆ ಉಪದ್ರ ಮಾಡ್ತಾರೆ, ಅದಕ್ಕೆ ಕೊಡ್ಲೇಬೇಕೆಂಬುದು ನಮ್ಮ ಆಗ್ರಹ ಅಲ್ಲ. ನಾವು ಮೊದಲಿನಿಂದ ನಡೆದುಕೊಂಡು ಬಂದಂತ ಪದ್ಧತಿಗೆ, ನಮ್ಮ ಈ ಸಂಸ್ಕೃತಿಗೆ ವಿರೋಧ ಮಾಡಬೇಡಿ ಎಂಬುದು ನಮ್ಮ ಕಳಕಳಿಯ ಮನವಿ.